ನಮಸ್ಕಾರ ಫ್ರೆಂಡ್. ಯಶ್, ರಾಕಿ ಬಾಯ್ ಅಥವಾ KGF ಈ ಮೂರು ಹೆಸರನ್ನ ಕೇಳಿದಿರುವಂತಹ ಸಿನಿಮಾ ಪ್ರೇಕ್ಷಕನಿಲ್ಲ. ಯಾಕಂದ್ರೆ ಈ ಮೂರು ಹೆಸರುಗಳು ಭಾರತೀಯ ಚಿತ್ರರಂಗದಲ್ಲಿ ಅಷ್ಟು ಫೇಮಸ್ ಆಗಿದೆ. ಅದೇ ರೀತಿ KGF ಚಾಪ್ಟರ್ 2 ಚಿತ್ರ ಎಲ್ಲಾ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡಿ 1,000 ಕೋಟಿ ಕ್ಲಬ್ ಅನ್ನು ಕೂಡ ಸೇರಿದೆ. ಇದರ ಜೊತೆಗೆ KGF ಚಿತ್ರದ ಮೇಲೆ ಒಂದು ಅಪವಾದ ಕೂಡ ಬಂದಿದೆ. ಅದೇನಪ್ಪಾ ಅಂದ್ರೆ ಅವತಾರ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣವನ್ನು ಗಳಿಸಿದಂತಹ ಚಿತ್ರದ ಒಂದು BGM ಅನ್ನ KGF ಚಾಪ್ಟರ್ 2 ನಲ್ಲಿ ಕಾಪಿ ಮಾಡಿ ಹಾಕಿದ್ದಾರೆ ಅಂತ ಒಂದು ಅಪವಾದ ಕೇಳಿ ಬಂದಿದೆ. KGF ಹಾಗೂ ಅವತಾರ್ 2 ಚಿತ್ರದ BGM ಗಳನ್ನ ಈ ವಿಡಿಯೋದಲ್ಲಿ ಅಳವಡಿಸಿದ್ದೇನೆ, ಒಂದ್ಸಲಿ ಕೇಳಿಕೊಂಡು ಬನ್ನಿ. That is Rocky's KGF.